ಉಡುಪಿಯ ಶಿರೂರು ಮಠದಲ್ಲಿ ಅಕ್ಕಿ ಮುಹೂರ್ತ ಬಹಳ ಸಂಭ್ರಮ ಸಡಗರದಿಂದ ನಡೆಯಿತು. ಅಷ್ಟಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾವಿ ಪರ್ಯಾಯ ಶಿರೂರು ಪರ್ಯಾಯ 2026-28 ಅಂಗವಾಗಿ ಶಿರೂರು ಮಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರು ನಡೆಸಲಿರುವ ಪ್ರಥಮ ಶ್ರೀಕೃಷ್ಣ ಪೂಜಾ ಪರ್ಯಾಯದ ದ್ವಿತೀಯ ಮುಹೂರ್ತವಾದ ಅಕ್ಕಿ ಮುಹೂರ್ತ ಉಡುಪಿ ಶಿರೂರು ಮಠದ ಆವರಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಬೆಳಗ್ಗೆ 9 ಗಂಟೆಗೆ ದೇವತಾ ಪ್ರಾರ್ಥನೆ, ಚಂದ್ರೇಶ್ವರ, ಅನಂತೇಶ್ವರ, ಶ್ರೀಕೃಷ್ಣ ದರ್ಶನ ಬಳಿಕ ಚಿನ್ನದ ಪಲ್ಲಕ್ಕಿ ಹಾಗೂ ಅಕ್ಕಿಮುಡಿಯನ್ನ ನೂರಾರು ಮಂದಿ ಭಕ್ತಾದಿಗಳು ತಲೆಯ ಮೇಲೆ ಹೊತ್ತು ರಥಬೀದಿಯಲ್ಲಿ ಶ್ರೀಮುಡಿ ಮೆರವಣಿಗೆ ನಡೆಸಿ ಶ್ರೀಮಠಕ್ಕೆ ತರಲಾಯಿತು. ಆ ಬಳಿಕ ತಂಡುಲ ಸಂಗ್ರಹ, ವಿವಿಧ ಸಂಘ ಸಂಸ್ಥೆಗಳಿಂದ ಅಕ್ಕಿ ಸಂಗ್ರಹ ಸಂಕಲ್ಪ ಮಾಡಲಾಯಿತು. ದೇವರ ಆರಾಧನೆ ವಿಗ್ರಹಗಳ ಮೂಲಕ ಒಂದೊಂದಾದರೆ ಚೇತನ ಪ್ರತೀಕಗಳಲ್ಲಿ ಇನ್ನೊಂದು. ಹಾಗಾಗಿ ಕೃಷ್ಣನ ಪರ್ಯಾಯ ಶಿರೂರು ಮಠದ ಪರ್ಯಾಯ 2026ರಿಂದ ಜನವರಿ 18ರಿಂದ 2 ವರ್ಷ ಕಾಲ ನಡೀಲಿಕ್ಕಿದೆ. ತದಂಗವಾಗಿ ಅನ್ನದಾನವೆನ್ನುವಂಥದ್ದು ಬಹಳ ಪ್ರಧಾನ. ಹಾಗಾಗಿ ಅಂತಹ ಅನ್ನದಾನಕ್ಕೋಸ್ಕರ ವಿಶೇಷವಾಗಿ ಅಕ್ಕಿಯ ಸಂಗ್ರಹಣ. ಸೇವಕಾನ್ನೇ ಪುರಾತನೆ ಅಂತ, ಸೇವಕರು ಮತ್ತು ಅಕ್ಕಿ ಇದು ಹಳೇದಾದಷ್ಟು ಒಳ್ಳೆಯದು. ಹಾಗಾಗಿ ಭಾವಿ ಸಮೀರ ವಾದಿರಾಜರು ಪರ್ಯಾಯ ಕಾಲಕ್ಕೆ ಬೇಕಾದಂಥ ಅಕ್ಕಿಯ ಸಂಗ್ರಹಣೆಯನ್ನು ಸಾಮಾನ್ಯವಾಗಿ 9 ತಿಂಗಳ ಹಿಂದೆಯೇ ಅದನ್ನು ಸಂಗ್ರಹಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಂತಹ ಮುಹೂರ್ತ ಇವತ್ತು ವೃಷಭ ಲಗ್ನದಲ್ಲಿ 11 ಗಂಟೆ 10 ನಿಮಿಷಕ್ಕೆ ನೆರವೇರಿದೆ. ವಿಶೇಷವಾಗಿ ಕೃಷ್ಣನಿಗೆ ನೈವೇದ್ಯಕ್ಕೋಸ್ಕರ ಬರುವಂಥ ಅಕ್ಕಿ ಉರುಳಿಯೇ ಪ್ರಧಾನ. ಅಂತಹ ಅಕ್ಕಿಯ ಸಂಗ್ರಹಣೆ ಆಗಿದೆ. ಪ್ರತಿಯೊಬ್ಬರು ಭಕ್ತರು ಕೂಡ ತಮ್ಮ ಕೈಯಿಂದ ಎತ್ತಿ ಕೃಷ್ಣಾರ್ಪಣ ಅಂತ ಹೇಳಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಅಂತಹ ಅಕ್ಕಿಯನ್ನು ಬೇಯಿಸಿ ಕೃಷ್ಣನಿಗೆ ಮೊನ್ನೆ ನಡೆದಂತಹ ಯಾವ ಬಾಳೆ ಮುಹೂರ್ತದ ಬಾಳೆ ಎಲೆಯಲ್ಲಿ ಅರ್ಪಣೆ ಮಾಡಲಿಕ್ಕುಂಟು. ಮುಂದೆ ಜನವರಿ 26ರ ನಂತರ ತಾವೆಲ್ಲರೂ ಕೂಡ ಆ ನೈವೇದ್ಯವನ್ನು ಸ್ವೀಕಾರ ಮಾಡಲಿಕ್ಕೂ ಕೂಡ ತಾವೆಲ್ಲ ಊಟಕ್ಕೆ ಬರಬೇಕು. ಹಾಗಾಗಿ ಅಂತಹ ಸಮರ್ಪಣೆ ಮಾಡುವ ಕೆಲಸವನ್ನು ನಮ್ಮ ವೇದವರ್ಧನ ತೀರ್ಥ ಶ್ರೀಪಾದರು, ಇಂದಿನ ಪೀಠಾಧಿಪತಿಗಳು, ಅವರು ನೆರವೇರಿಸಲಿಕ್ಕಿದ್ದಾರೆ. ಅವರಿಗೆ ಈಗ 19 ವರ್ಷ, ಪ್ರಥಮ ಪರ್ಯಾಯ. ಹಾಗಾಗಿ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡುವ ಮೂಲಕ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು. ಯಾಕೆ ಕೇಳಿದರೆ ಹಾಗೇ ಪದಾರ್ಥ ಸ್ವೀಕಾರ ಮಾಡುವುದಕ್ಕೂ ಕೃಷ್ಣನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ತಿಂದಂತಹ ಅನ್ನ ಅದು ಸೂಕ್ಷ್ಮ ಭಾಗವಾಗಿ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತದೆ ಅಂತ ಇರುವಂಥದ್ದು. ಚೆಂಡಿ ವಾದ್ಯ ಸಹಿತ ಮಂತ್ರಘೋಷಗಳು ಮೊಳಗಿದ್ದವು. ಶಿರೂರು ಮಠದ ಪಟ್ಟದ ದೇವರಾದ ಶ್ರೀ ವಿಠಲ ದೇವರ ಮುಂಭಾಗದ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸ್ವರ್ಣ ಪಲ್ಲಕ್ಕಿಯನ್ನ ಶ್ರೀಮುಡಿಗೆ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷ್ಣಾಪುರ ಮಠಾಧೀಶರಾದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಕಾಣಿಯೂರು ಮಠಾಧೀಶರಾದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಅದಮಾರು ಮಠದ ಕಿರಿಯ ಈಶಪ್ರಿಯ ತೀರ್ಥ ಶ್ರೀಪಾದರು, ಸೋದೆ ಮಠಾಧೀಶರಾದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಪಲಿಮಾರು ಮಠದ ಕಿರಿಯ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ಮುಷ್ಟಿ ಕಾಣಿಕೆಯನ್ನ ಸಮರ್ಪಿಸಿದ್ರು. ಈ ಸಂದರ್ಭದಲ್ಲಿ ಶಿರೂರು ಮಠದ ದಿವಾನರಾದ ಉದಯಕುಮಾರ್ ಸರಳತ್ತಾಯ, ಶಾಸಕ ಯಶ್ಪಾಲ್ ಸುವರ್ಣ, ಮುಖಂಡರಾದ ಕೃಷ್ಣಮೂರ್ತಿ ಆಚಾರ್ಯ, ರಮೇಶ್ ಕಾಂಚನ್, ಉದಯಕುಮಾರ್ ಶೆಟ್ಟಿ ಮುನಿಯಾಲು, ಇಂದ್ರಾಳಿ ಜಯಕರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.